ಬಂಟ್ವಾಳ ತಾಲೂಕಿನ ಅಜ್ಜಿವೇಟು ಗ್ರಾಮದ ಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀದೇವರಿಗೆ 1000 ಪರಿಕಲಶ ಸಹಿತ ಬ್ರಹ್ಮಕಲಶೋತ್ಸವ ನಡೆಯಿತು. ಬೆಳಗ್ಗೆ 8:16 ಮೀನ ಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆದಿದ್ದು, ಬಳಿಕ ಶ್ರೀ ಗಣಪತಿ ಶಾಸ್ತಾರ ದೇವರಿಗೆ ಕಲಶಾಭಿಷೇಕ, ದೈವಗಳಿಗೆ ನಾಗದೇವರಿಗೆ ಕಲಶಾಭಿಷೇಕ ನ್ಯಾಸ ಪೂಜೆ ನೆರವೇರಿತು. ಈ ಸಂದರ್ಭ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕ ಹರಿನಾರಾಯಣ ಅಸ್ರಣ ಮಾತನಾಡಿ, ದೇವರ ಜೀರ್ಣೋದ್ಧಾರ ಕಾರ್ಯವನ್ನ ಅವಸರವಿಲ್ಲದೆ ಕ್ರಮಬದ್ಧವಾದ ರೀತಿಯಲ್ಲಿ ಸರಿಯಾದ ಯೋಜನೆಯಲ್ಲಿ ಮಾಡಿರುವ ಶ್ರೇಯಸ್ಸು ಅಜ್ಜಿವೇಟು ಗ್ರಾಮದ ಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಲ್ಲುತ್ತೆ ಅಂತ ಹೇಳಿದರು. ಇಂಚ ಕ್ರಮಬದ್ಧಾದ ಹಂತ ಹಂತಾದ ಮಲ್ತೊಂದು ಹೋಗ ಪನ್ಪಿನ ಯೋಜನೆ ಉಪನಂಚಿನ ಒಂಜಿ ವ್ಯವಸ್ಥೆ ನಮ್ಮ ಮಸ್ತ್ ಕಮ್ಮಿ ಅವನು ಐಕೆ ಅಪವಾದದಕ್ಕ ಉಪನಂಚಿನ ಒಂಜಿ ಕ್ಷೇತ್ರ ಎಂಕಲ ಪದವದ ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಂದ್ರೆ ಬಾರಿ ಹೆಮ್ಮೆ. ಶ್ರೀ ಕ್ಷೇತ್ರ ಒಡಿಯೂರಿನ ಸಾಧ್ವಿ ಶ್ರೀ ಮಾತಾನಂದಮಯಿ ಆಶೀರ್ವಚನ ನೀಡಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಿಂದ ಕೆಲಸ ಮಾಡಿದಾಗ ಯಶಸ್ಸು ಸಿಗಲಿದೆ ಎಂದರು. ಅಭಿಷೇಕ ಮಲ್ಪುನ ಮೂಲಕ ಶಕ್ತಿ ಸಂಚಯನ ಮಲ್ತೊಂದು ಆ ಮೂಲಕ ಮಾತ ಸಮಾಜವು ಅನುಗ್ರಹ ಕೊರ್ಪುನಂಚಿನ ಆ ಪುಣ್ಯ ದಿನ ಇನಿತ ಈ ಸಂದರ್ಭಡು ಮಸ್ತ್ ಖುಷಿಯಾಪುಡು ಈ ಧರ್ಮಸಭೆ ಇತ ನಡತೊಂದುಂಡು ಮಾಜ ಓಡಾಂಡ ಅಂದರೆ ಬಂದಿದ್ದ ಬಡವು ನನ್ನ ಅವಣಸ್ ಮಾತುಂಡು ಆಂಡ ಮನಸ್ಸಿದ ಆತ್ಮಗ್ಲ ಒಂಜಾತ್ ಆ ಬಡವು ನುಪ್ಪುಗೋಡು ಅವು ಪಣ್ಣ ಆತ್ಮಜ್ಞಾನ ಅವು ಓರ್ತಿಕೊಂಡು ಪಣ್ಣ ಇಂಚ ಧಾರ್ಮಿಕ ಲೇಸಿದೆ ಒಂಜಾತ ಸಂದೇಶ ತಿಕೊಂಡು ಸಮಾಜವು ಈ ಮಾತ ನಮ್ಮ ಜೀವನದ ಅಳವಡಿಕೆ ಮಲ್ತೊಂಡ ನಮ್ಮ ಜೀವನ ಸಾರ್ಥಕ ಆಪುವುದು. ಮಾಜಿ ಸಚಿವ ಬಿ ರಮನಾಥ್ ರೈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಒಂದು ವ್ಯವಸ್ಥೆ ಅವರು ಮಾಡಿದು ವಾಮದ ಬರೋದು ಸತ್ತಿ ಗಣೇಶ್ ಪೈಕ್ಲೈನ್ ಮೀಟಿಂಗ್ ಇರ್ತದೆ ಈ ಪಾತ್ರ ನಮ್ಮ ಕ್ಯಾನ್ ಮಾಡಿದ್ದೆ ಈ ಕಾರ್ಯಕ್ರಮ ಆಪುಡ ಒಂದು ಗಣೇಶ್ ಪೈ ಟ್ರಸ್ಟ್ ಮಾಡ್ತಾರೆ ಯಾನೆ ಒಂದು ಸಾಮಾಜಿಕ ವ್ಯವಸ್ಥೆ ಅದೇ ಅಂತ ಕೇಳಿದ್ದೆ ಅಂಡ ಕ್ರಮೇಣವಾದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ ಅನುಷ್ಠಾನ ಹೇಳಿದವರ ಇನಿ ನೇತ್ರಾವತಿ ನೀರಿಲ್ಲ ಗ್ರಾಮ ಜನಕ್ಕೂ ಮುಟ್ಟಿನಂಚಿನ ಒಂದು ವ್ಯವಸ್ಥೆ ಉಂಟು ಅವು ಮಾತ ಇತ್ತಿನ ಒಂದು ಗ್ರಾಮ ವಾಮದ ಬದು ಪನ್ಪುನ ಪರಿಸರ. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ತಂತ್ರಿಗಳಾದ ಶ್ರೀಪಾದ ಪಾಂಘಾಣ ನಡ್ವಂತಾಡಿ, ಆಸ್ಟ್ರೇಲಿಯಾ ರಾಯಲ್ ಮೆಲ್ಬರ್ನ್ ಆಸ್ಪತ್ರೆಯ ಹೃದಯ ರೋಗ ತಜ್ಞ ಡಾ ತುಷಾರ್ ಜಿ, ಧೋಪಡೆ ಲೆಕ್ಕ ಪರಿಶೋಧಕ ಶಾಂತರಾಮ್ ಶೆಟ್ಟಿ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ, ಇರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಪಿ ಶೇಖರ್, ಚೆನ್ನೈತೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆರತಿ ರಾಜೇಂದ್ರ ಪೂಜಾರಿ, ಪಿಲತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರ್ಷಿಣಿ ಪುಷ್ಪಾನಂದ, ಮಂಗ್ಲಿಮಾರ್ ದೈವಸ್ಥಾನದ ಆಡಳಿತ ಮುಕ್ತೇಸರ ರವಿಶಂಕರ್ ಶೆಟ್ಟಿ ಬಡಾಜೆ, ದೇವಸ್ಥಾನದ ಆಡಳಿತಾಧಿಕಾರಿ ಯಮುನಪ್ಪ ಕೊರವರ, ರಶ್ಮಿತ್ ಶೆಟ್ಟಿ ನೋಣಾಳುಗುತ್ತು, ಬಂಟ್ವಾಳ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಬೇಬಿಕುಂದರ್, ಮಾಯಿಲಪ್ಪ ಸಾಲ್ಯಾನ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ ಬುಳೇರಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವಸಂತ ಶೆಟ್ಟಿ ಕೇದಗೆ, ಕಾರ್ಯಾಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಮುಂಬೈ, ಸಮಿತಿ ಅಧ್ಯಕ್ಷ ಅಶೋಕ್ ಪಕ್ಕಳ, ಕಾರ್ಯದರ್ಶಿಗಳಾದ ಯೋಗೇಶ್ ಕಲಸಡ್ಕ, ಗೋಪಾಲ್ ಅಂಚನ್ ಉಪಸ್ಥಿತರಿದ್ದರು. ಈ ಸಂದರ್ಭ ದೇವರ ಅವಸರತಾ ಬಲಿ ಹಾಗೂ ಹಗಲು ರಥೋತ್ಸವ ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.